ಮಂಡೆಕೋಲಿನಲ್ಲಿ ಸಿಕ್ಕ ಹೆಬ್ಬಾವಿನ 14 ಮೊಟ್ಟೆಗಳಿಗೆ ಕೃತಕ ಕಾವನ್ನ ನೀಡಿ 14 ಮೊಟ್ಟೆಗಳಿಂದ ಸುರಕ್ಷಿತವಾಗಿ ಹೊರಬಂದ 14 ಮರಿಗಳನ್ನು ಕೂಡ ಅರಣ್ಯ ಇಲಾಖೆಯ ಸಮಿತಿಯೊಂದಿಗೆ ಉರಗ ಪ್ರೇಮಿ ತೇಜಸ್ ಅವರು ರಕ್ಷಿತ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಮಂಡೆಕೋಲು ಹರಿಶ್ಚಂದ್ರ ಗೌಡ ಅವರ ಮನೆಯಲ್ಲಿ 14 ಹೆಬ್ಬಾವಿನ ಮೊಟ್ಟೆಗಳನ್ನು ರಕ್ಷಣೆ ಮಾಡಲಾಗಿತ್ತು. ಅದಕ್ಕೆ 35 ದಿನದ ಕೃತಕ ಕಾವನ್ನ ನೀಡಿದ ನಂತರ 14 ಮೊಟ್ಟೆಗಳಿಂದ ಹೊರಬಂದ 14 ಮರಿಗಳನ್ನು ಕೂಡ ಸುರಕ್ಷಿತವಾಗಿ ಹೊರತರಲಾಗಿದೆ. ಈ ಮರಿಗಳನ್ನು ಅರಣ್ಯ ಇಲಾಖೆಯ ಸಮಿತಿಯೊಂದಿಗೆ ರಕ್ಷಿತ ಅರಣ್ಯಕ್ಕೆ ಬಿಡಲಾಗಿದೆ. ವಲಯ ಅರಣ್ಯಾಧಿಕಾರಿ ಮಂಜುನಾಥ್, ಉಪವಲಯ ಅರಣ್ಯಾಧಿಕಾರಿ ಸಂದೀಪ್, ಬೀಟ್ ಫಾರೆಸ್ಟರ್ ದೀಪಕ್ ಹಾಗೂ ಪ್ರತಾಪ್ ಜೌಡಪ್ಪನವರ್, ಅರಣ್ಯ ವೀಕ್ಷಕ ಶ್ರೀಧರ್ ಮೈಲಪ್ಪ ಈ ಸಂದರ್ಭ ಜೊತೆಗಿದ್ದರು. ಯಾವ್ದು ಜೀಟಾಗಿ ಒಂದು ಫೋಟೋ ತೆಗ್ದಿಲ್ಲ ಇಲ್ಲ ಕಾಣ್ತೈತೆ ಬರ್ತದೆ ಅದು ಡ್ಯಾಮೇಜ್ ಆಗಿದೆ. ಕರೆಕ್ಟ್ ಸರ್. ಏನು ಸರ್ ಅಷ್ಟು ತಕೊಂಡು ಏನು ಬೇರೆ ಡ್ರೈ ಲೀವ್ಸ್ ಒಂದು ಕೈ ತಗೊಂಡು ಇಲ್ಲಂತೆ ಇದೆ ಅಂತಲೇ ಕಾಣಲ್ಲ. ಇದು ಕಾಣಲ್ಲ ಇರೋದೇ ಕಾಣಲ್ಲ. ಈಗ ಫುಡ್ಡೆಲ್ಲ ಹುಡ್ಕೊಂಡು ಹೋಗ್ತವಲ್ಲ ಇವು. ಹೌದು. ಇದು ಸ್ಟೇಬಲ್ ಇದೆ ಇದೆಲ್ಲ. ಅದಾದರೆ ಸೇಫ್ಟಿಗೋಸ್ಕರ ಈಗ ಸ್ಟೇಬಲ್ ಆಗಿ ನಿಂತಿದೆ. ಸ್ಟೇಬಲ್ ಅದು ಹೌದು. ಸುಳ್ಯ ವಲಯದಲ್ಲಿ ಸುಮಾರು 2 ತಿಂಗಳ ಹಿಂದೆ ಮಂಡೆಕೋಲ್ನ ಪೆರಾಲು ಎಂಬಲ್ಲಿ ಒಂದು ಮನೆ ಸಮೀಪ ಒಂದು ಹೆಬ್ಬಾವು ಮೊಟ್ಟೆಗಳನ್ನಿಟ್ಟಿರೋದು ನಮ್ಮ ಸಿಬ್ಬಂದಿಗಳಿಗೆ ಅವರ ಮನೆಯವರ ಮಾಹಿತಿಯಿಂದ ತಿಳಿದು ಬಂತು. ಅದರ ಮೇರೆಗೆ ಸುಮಾರು 1 ತಿಂಗಳ ಕಾಲ ಅಲ್ಲೇ ಅದು ಮೊಟ್ಟೆಗಳನ್ನು ಇಟ್ಟು ಅದನ್ನು ಸಂರಕ್ಷಿಸಲಾಗಿತ್ತು. ನಮ್ಮ ಸಿಬ್ಬಂದಿಗಳು ಉಪವಲಯಾಧಿಕಾರಿ ಸಂದೀಪು ಮತ್ತು ಅವರ ತಂಡ ಏನಿದೆ ಅದನ್ನು ಹೋಗಿ ಡೈಲಿ ಮಾನಿಟ್ರ್ ಮಾಡಿ ಸುಮಾರು 1 ತಿಂಗಳ ಕಾಲ ಅಲ್ಲೇ ಇತ್ತು. ಮನೆಯವರು ಲಾಸ್ಟಿಗೆ ಅದು ಮರಿಯಾಗಿ ಇಲ್ಲಿ ನಮಗೆ ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಪುತ್ತೂರಿನ ಒಂದು ಉರಗ ತಜ್ಞ ಏನಿದ್ದಾರೆ ತೇಜಸ್ ಅವ್ರನ್ನ ಸಂಪರ್ಕ ಮಾಡಿ ನಾವು ಅವ್ರನ್ನ ಅಲ್ಲಿಗೆ ಬರಮಾಡಿಕೊಂಡು ಅದಷ್ಟು ಎಷ್ಟು 14 ಮೊಟ್ಟೆಗಳನ್ನು ಇಟ್ಟಿತ್ತು 14 ಮೊಟ್ಟೆಗಳನ್ನು ಸಂರಕ್ಷಿಸಿ ಅವರು ತಮ್ಮ ಪುತ್ತೂರಿಗೆ ತಗೊಂಡೋಗಿ ಅವರ ಮನೆಯಲ್ಲಿ ಅದನ್ನು ಸಂರಕ್ಷಿಸಿ ಅದಕ್ಕೆ ಬೇಕಾದಂಥ ಶಾಖ ಅದನ್ನೆಲ್ಲ ನೀಡಿಕೊಂಡು ಟೆಂಪ್ರೇಚರು ಮತ್ತು ಮಾನಿಟ್ರ್ ಮಾಡಿ ಸುಮಾರು ಎಷ್ಟು ದಿವಸಗಳು 25 ದಿವಸದ ಹಿಂದೆ ಏನು 14 ಮೊಟ್ಟೆಗಳನ್ನು ತಗೊಂಡೋಗಿದ್ರು 14 ಮೊಟ್ಟೆಗಳು ಕೂಡ ಅದು ಮೊಟ್ಟೆಯನ್ನು ಒಡೆದು ಹೊರಗೆ ಬಂದಿದ್ದಾವೆ. ಅಷ್ಟಕ್ಕೆ 100% ಅವರು ಅದನ್ನು ಕನ್ಸರ್ವ್ ಮಾಡಿದ್ದಾರೆ. ಅದನ್ನು ಈ ದಿವಸ ನಾವು ರಿಸರ್ವ್ ಫಾರೆಸ್ಟಲ್ಲಿ ಸುಳ್ಯದ ರಿಸರ್ವ್ ಫಾರೆಸ್ಟಲ್ಲಿ ಅದನ್ನು ಈಗ ಸುರಕ್ಷಿತವಾಗಿ ಅವುಗಳನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ.